ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಅಷ್ಟೊಂದು ಇರೋದಿಲ್ಲ. ಬಟ್ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಹೊರಗೆ ಬಂದ ಮೇಲೆ ರೂಪೇಶ್ ಸಾನಿಯಾ ಅವರನ್ನ ಕಾಂಟ್ಯಾಕ್ಟೇ ಮಾಡಲ್ಲ ಅಂತೆ, ಇನ್ನು ಫ್ರೆಂಡ್ಶಿಪ್ ಮುಂದುವರಿಯೋದಿಲ್ಲ ಅಂತ. ಏನು ಹೇಳ್ತೀರಿ ಕ್ಲಾರಿಟಿ ಕೊಡೋದಾದ್ರೆ ನೀವು ಆಡಿಯನ್ಸ್ಗೆ ಡೈರೆಕ್ಟ್ ಆಗಿ? ಈ ವಿಷಯ ಇದಕ್ಕೆ ನಾನು ಹೇಳಿದ್ರೆ ಅಂದರೆ ನನಗೆ ಇದು ಎಲ್ಲರೂ ಅಲ್ಲ, ಕೆಲವರು ಈ ಥರ ಅಂದ್ಕೊಂಡಿರಬಹುದು. ಒಂದೇನಾಗುತ್ತೆ, ಬಿಗ್ ಬಾಸ್ ಮನೆಯ ಒಳಗಡೆ ಇರಬೇಕಾದ್ರೆ ಪ್ರತಿಯೊಂದು ಮೂವ್, ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಮಾತು ಅವ್ರಿಗೆ ಕೇಳುತ್ತೆ. ಸೊ ಹೊರಗಡೆ ಬಂದಾಗ ನಾನು ಅದನ್ನು ಅಂದರೆ ಆ ಲೆವೆಲಲ್ಲಿ ಯಾರಿಗೂ ಕಾಣಿಸಲ್ಲ. ನಾನು ಹೊರಗಡೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾತ್ರ ಕಾಣ್ತೀನಿ. ಸೊ ಹೊರಗಡೆ ಬಂದಾಗ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ವಿಷಯನ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು. ಇಲ್ಲ ಹೀಗೆ ಹೀಗೆ ಹೀಗೆ, ಬಟ್ ಎಷ್ಟು ಅಂತ ನಾನು ಪ್ರೂವ್ ಮಾಡಿ ತೋರಿಸೋಕ್ಕಾಗುತ್ತೆ. ಹೊರಗಡೆ ಬಂದಮೇಲೆ ವೇದಿಕೆ ಕೆಳಗಡೆ ಮೀಟ್ ಆದ್ವಿ, ಆ್ಯಂಡ್ ಅದಾದಮೇಲೆ ಇನ್ನೊಂದು ಕಡೆ ನಾವು ಪರ್ಸ್ನಲಿ ಮೀಟ್ ಆದ್ವಿ ಕಾರ್ಯಕ್ರಮಕ್ಕೆ. ಇವಾಗ ಯಾರನ್ನು ನಾನು ಜಾಸ್ತಿ ಮೀಟ್ ಆಗಿಲ್ಲ. ಒಂದು ಗುರೂಜಿನ ಮೀಟ್ ಆಗಿರೋದು, ಒಂದು ನನ್ನ ದಾರಿಯಲ್ಲಿ ಅಲ್ಲೆಲ್ಲೋ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಅವಾಗ ಸರ್ಪ್ರೈಸ್ ಆಗಿ ಹೋಗಿ ಅವ್ರಿಗೆ ವಿಶ್ ಮಾಡಿ ಬಂದೆ. ಇನ್ನೊಂದು ಸಾನಿಯಾ ಅವಳಿಗೂ ಗೊತ್ತು ನಾನು ಇವಾಗ ಸ್ವಲ್ಪ ಈ ಗೋಲ್ಡನ್ ಮೊಮೆಂಟನ್ನು ನಾನು ಜನರನ್ನು ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ನಾನು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಳಕೆ ಫಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಎಲ್ಲ ಮೀಡಿಯಾದಲ್ಲೂ ಹೋಗ್ತಾ ಇದ್ದೀನಿ. ಸೊ ಹಾಗೆ ಡೈಲಿ ಹೋಗಿ ನಾನು ಮನೆಗೆ ಹೋಗಿ ಮಾತಾಡೋಕ್ಕಾಗಲ್ಲ, ಬಟ್ ಫೋನ್ ಅಂತೂ ಮಾಡ್ತೀನಿ ನಾನು ಅವರಿಗೆ. ಆ್ಯಂಡ್ ಅವರು ಫೋನ್ ಮಾಡ್ತಾರೆ, ನಾನು ಫೋನಲ್ಲಿ ಟಚ್ಚಲ್ಲಿ ಇದ್ದೀನಿ. ಆ್ಯಂಡ್ ಅವರು ಸಾನಿಯನ್ಗೆ ಗೊತ್ತು ಈ ಚರ್ಚೆಗಳಾದ ಅಂದರೆ ಅವಳಿಗೆ ಗೊತ್ತು ನಾನು ಹಿಂದೆ ಹೆಂಗಿದ್ದೆ ಹಂಗೆ ಇದ್ದೀನಿ ಅಂತ ಅವಳಿಗೆ ಗೊತ್ತಿದೆ, ನನಗೂ ಗೊತ್ತಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಹ್ಯಾಂಡಲೇ ಮಾಡ್ತಾ ಇಲ್ಲ. ಹಿಂದೆಯಿಂದ ಹೆಂಗೆ ಏನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು, ಅವರೇ ಈಗಲೂ ಮಾಡ್ತಾ ಇರೋದು. ನಾನು ಇನ್ನೂ ನನಗೆ ಸೋಷಿಯಲ್ ಮೀಡಿಯಾ ಒಂಥರ ಇರಿಟೇಟ್ ಆಗುತ್ತೆ ತಲೆಗೆ. ಸೊ ಅದಕ್ಕೆ ಬೇಡ ಅಂದಿದ್ದೀನಿ, ಸೋಷಿಯಲ್ ಮೀಡಿಯಾ ನಾನು ಕನೆಕ್ಟ್ ಮಾಡಬೇಡ ಸ್ವಲ್ಪ ದಿನ ಅಂತ. ಅವ್ರು ಹೆಂಗೆ ಹಿಂದೆ ಯೂಸ್ ಮಾಡ್ತಾಯಿದ್ರು ಹಂಗೆ ಯೂಸ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತೂ ಇಲ್ಲ ಅಲ್ಲಿ ಏನು ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಸೊ ಸಾನಿಯಾ ನಾನು ಫೋನಲ್ಲಿ ಮಾತಾಡ್ತೀವಿ, ಸಿಕ್ಕಿದೀವಿ ಕೂಡ. ಸೊ ಪದೇ ನಾನು ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೆ? ಪದೇ ನಾನು ಗೊತ್ತಿಲ್ಲ ನನಗೆ ಅದು. ಹಂಗೆ ಹೇಳೋರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಇವಾಗ ಬಿಗ್ ಬಾಸ್ ಮನೇಲಿ ಇಲ್ಲ ಅಲ್ವ, ಹೊರಗಡೆ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಅಲ್ಲಿ ಕಾಣೋಷ್ಟು ಇಲ್ಲಿ ಕಾಣಲ್ಲ, ಅಷ್ಟೇ ಡಿಫ್ರೆನ್ಸು. ಏನಾದರೂ ನಿಮ್ಮ ಫೇವ್ರೇಟ್ ಫುಡ್ ಇಂಥದ್ದು ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟದ್ದಿದೆಯಾ ಒಳಗಡೆ ನೀವು ಇದ್ದಾಗ? ಯಾಕಂದ್ರೆ ಹೊರಗಡೆ ಹೆಚ್ಚಿನವ್ರಿಗೆ ಕೋರಿ ರೊಟ್ಟಿ, ಪುಂಡಿಗಸಿ ಅಂಥದ್ದೆಲ್ಲ ತುಂಬ ಇಷ್ಟ ಇರುತ್ತೆ, ಅಲ್ಲಿ ಆಸೆ ಇರುತ್ತೆ, ಬಟ್ ಆಪ್ಷನ್ನೇ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ಅದೇ ಮೀನು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ಬಿಕಾಸ್ ಮೀನಿನ ಟೇಸ್ಟೇ ಮರ್ತೋಗ್ತಾ ಇತ್ತು ನನಗೆ. ಸೊ ಮೀನು ಹೆಂಗಿರುತ್ತೆ ಟೇಸ್ಟು, ಆ ದಿನ ಅಂದರೆ 100 ದಿನಕ್ಕಿಂತಲೂ ಜಾಸ್ತಿ ಆಗಿತ್ತು. OTT ಒಂದ್ಸಲ ಬಂದಿದ್ದು ಬಿಟ್ಟರೆ ಬೇರೆ ಎಲ್ಲೂ ತಿಂದಿಲ್ಲ ಮೀನು. ಸೊ ಮೀನು ತಿನ್ಬೇಕು ಅಂತ ಆಸೆ ಆಯಿತು. ಮತ್ತು ರಸ್ಮಲಾಯಿ ತಿನ್ಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಅದು ಬರ್ತಾ ಇತ್ತು ಗ್ಯಾಪಲ್ಲಿ, ಬಟ್ ಅದು ತುಂಬ ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಈಗ ನಿಮ್ಮ ಮತ್ತು ಸಾನಿಯಾ ಒಂದು ಫ್ರೆಂಡ್ಶಿಪ್ ಏನಿದೆ ಅದನ್ನು ಹೊರಗಡೆ ಜನಗಳು ತುಂಬ ಇಷ್ಟಪಟ್ಟಿದ್ದಾರೆ. ಈ ಒಂದು ಜೋಡಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ? ನೀವು ಹೀರೋ ಆಗಿ, ಸಾನಿಯಾ ಹೀರೋಯಿನ್ ಆಗಿ, ತುಳು ಅಥವಾ ಕನ್ನಡ ಭಾಷೆ ಯಾವುದೇ ಇರಲಿ, ಒಂದು ಸಿನಿಮಾ ಅಥವಾ ವೆಬ್ ಸೀರೀಸ್ ಅಥವಾ ಏನಾದರೂ ಒಂದು ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದಾ? ನೋಡಿ, ನಾನೊಬ್ಬ ಕಲಾವಿದ, ನಾನೊಬ್ಬ ನಟ. ಸೊ ನನಗೆ ಯಾರೇ ಆದರೂ ನಾನು ಆ್ಯಕ್ಟ್ ಮಾಡೋದಕ್ಕೇನು ತೊಂದರೆ ಇರೋದಿಲ್ಲ. ಆ್ಯಂಡ್ ಸಾನಿಯಾ ನನ್ನ ಫ್ರೆಂಡ್ ಆಗಿರೋದ್ರಿಂದ ನನಗೆ ತುಂಬ ಖುಷಿ ಅಂತ ಒಂದು ಸಿನಿಮಾ ಆಫರ್ ಬಂದರೆ. ಆದರೆ ಒಂದೇ ಒಂದು ಕಂಡೀಷನ್ ಏನು ಅಂತಂದರೆ, ಸುಮ್ಮನೆ ನಾನು ಅವ್ರ ಫ್ರೆಂಡ್ಸ್ ಇದ್ದೀವಿ, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣ್ತೀವಿ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟು, ಆ ಸ್ಕ್ರಿಪ್ಟಿಗೆ ನಾನೇ ಹೀರೋ ಆಗಿ ಅವರೇ ಹೀರೋಯಿನ್ ಆಗಬೇಕು ಅಂತ ಆ ಸ್ಕ್ರಿಪ್ಟ್ ಡಿಮಾಂಡ್ ಮಾಡಿದ್ರೆ, ಆ ಸ್ಕ್ರಿಪ್ಟಿಗೆ ಇಬ್ಬರಿಗೂ ಕರೆಕ್ಟಾಗಿ ಹೊಂದುವಂಥ ಸ್ಕ್ರಿಪ್ಟ್ ಆಗಿದ್ರೆ ಖಂಡಿತ ಮಾಡ್ತೀನಿ. ಅದರಲ್ಲಿ ಏನಿದೆ, ಒಬ್ಬ ಕಲಾವಿದನಾಗಿ ನಾನು ಯಾರ ಜೊತೆ ಆ್ಯಕ್ಟ್ ಮಾಡೋದಕ್ಕೂ ಖುಷಿ ಪಡ್ತೀನಿ. ಸೊ ಒಳ್ಳೆ ಸ್ಕ್ರಿಪ್ಟ್ ಬೇಕಷ್ಟೇ. ಎಸ್, ಈಗ ಬಿಗ್ ಬಾಸ್ನ ಒಳಗೆ ಹೋದಾಗ ತಮ್ಮ ಒಂದು ಪರಿಚಯ ಮಾಡೋ ಸಂದರ್ಭದಲ್ಲಿ ನೀವು ಸಾನಿಯಾ ಅವರನ್ನು ನೋಡಿ ಒಂದು ಮಾತು ಹೇಳ್ತೀರಿ, ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ, ನಾನೊಂದು ಸಿನಿಮಾದ ಆಡಿಷನ್ಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ಅಂತ. ಹೆಚ್ಚಿನವರು ಅದನ್ನು ನೋಡಿದಾಗ ಏನು ಅನ್ಸಿದ್ರು ಹೇಳಿದ್ರೆ, ಇವರೇ ಮೊದಲೇ ಇಬ್ರು ಪರಿಚಯ ಇದ್ರು ಅಂತ. ನಿಜವಾಗ್ಲೂ ಪರಿಚಯ ಇದ್ರ ಅಥವಾ ನಿಮಗೆ ಮೆಸೇಜ್ ಮಾಡಿ ಆ ಸಂಪರ್ಕ ಅಲ್ಲಿಗೆ ಕಡಿತ ಆಗಿತ್ತು, ಡೈರೆಕ್ಟ್ ಆಗಿ ನೋಡಿದ್ದು ಬಿಗ್ ಬಾಸ್ ಅಲ್ಲ? ಹೌದು, ಅಂದ್ರೆ ಮೆಸೇಜ್ ಅಂದ್ರೆ ನನ್ನ ಸರ್ಕಸ್ ಸಿನಿಮಾಗೆ ಹೇಳ್ತಾ ಇರೋದು. ನಮಗೆ ಹೀರೋಯಿನ್ಸ್ ಯಾರು ಫೈನಲ್ ಆಗ್ತಾ ಇರಲಿಲ್ಲ. ಲಾಸ್ಟ್ ಏನೋ 1 ತಿಂಗಳೇನೋ ಇತ್ತು, 1 ತಿಂಗಳು ನಾನು ಆಡಿಷನ್ ಕಾಲು ಹಾಕಿದ್ದೆ, ನೋಡಿರ್ಬೋದು. ಅದರಲ್ಲೂ ನನಗೆ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂತ ಯಾರು ಸಿಗ್ತಾ ಇರಲಿಲ್ಲ. ಸೊ ನಾನು ಒಂದಷ್ಟು ಪ್ರೊಫೈಲ್ಸ್ ನಾನು ಮಾಡ್ತೀನಿ ಎವ್ರಿ ಸಿನಿಮಾ ಟೈಮಲ್ಲಿ. ನಮಗೆ ಸಜೆಷನ್ಸ್ ಯಾರೋ ಕಳಿಸ್ತಾ ಇರ್ತಾರೆ, ಲಿಂಕ್ಸ್ ನೋಡಿ ಇವರು ಆಕ್ಟರ್ ಇದ್ದಾರೆ, ಇವ್ರು ನೋಡಿ ಆಕ್ಟ್ ಮಾಡ್ತಾರ ಕೇಳಿ ಅಂತ ನಮ್ಮ ಟೀಮಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಯಾರು ಕನ್ನಡ ಆಕ್ಟರ್ಸು ಇಲ್ಲ ತುಳು ಆಕ್ಟರ್ಸು ನನಗೆ ಪರಿಚಯ ಇಲ್ಲದವ್ರನ್ನ ಪ್ರೊಫೈಲ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಸೊ ಇವ್ರದ್ದು ಬಂತು ನೋಡೋದಕ್ಕೆ ಒಂದು ಹೀರೋಯಿನ್ ತರ ಕಾಣ್ತಾ ಇದ್ರು. ನಾನು ಅದಕ್ಕೆ ಮೆಸೇಜ್ ಮಾಡಿದೆ, ಆದರೆ ಹಾಯ್ ಅಂತ ಕಳಿಸಿದಷ್ಟು ಬೇರೆನೂ ಕಳಿಸಿರ್ಲಿಲ್ಲ. ಅವ್ರು ರಿಪ್ಲೈ ಮಾಡಿದ್ರೆ ನಾನು ಸಿನಿಮಾ ವಿಷಯ ಹೇಳೋಣ ಅವ್ರಿಗೆ ಅಂತ. ಬಟ್ ಅಷ್ಟೇ, ಅದಕ್ಕೆ ಅವ್ರು ನೋಡಿಲ್ಲ, ಅಂದ್ರೆ ರಿಪ್ಲೈ ಮಾಡಿರ್ಲಿಲ್ಲ. ಬಟ್ ಅವ್ರು ನೋಡಿ ರಿಪ್ಲೈ ಮಾಡಿಲ್ಲ ಅಂತ ಮತ್ತೆ ಗೊತ್ತಾಗಿದ್ದು ನನಗೆ. ಸೊ ಇಷ್ಟೇ. ಬಟ್ ನಮಗೆ ಪರ್ಸನಲ್ ಕಾಂಟ್ಯಾಕ್ಟ್ ಅಂತೂ ಇಲ್ಲ. ಸೊ ಒಂದು ಸಿನಿಮಾ ಆಡಿಷನ್ಗೆ ಮೆಸೇಜ್ ಮಾಡಿದ್ಬಿಟ್ರೆ ಬೇರೆ ಯಾವ ಕನೆಕ್ಷನ್ ಇರಲಿಲ್ಲ.